ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತಿರು ಸರ್ಕಾರ ಕುರುಪುನ ಈ ಸಡದಿದ ಭಾರಿ ಎಡ್ಡೆ SDMC ಪ್ರಶಸ್ತಿನ ಬೆದ್ರ ತಾಲೂಕುದ ನಿಡ್ಡೋಡಿ ಕೈತಲ್ದ ಕಲ್ಲಮುನ್ಕೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡೆತನು. ದಕ್ಷಿಣ ಕನ್ನಡ ಜಿಲ್ಲೆಡು 7 ವಿಧಾನಸಭಾ ಕ್ಷೇತ್ರೊಳಗಿನ 7 ಶಾಲೆಗಳಿಗೆ ಈ ಪ್ರಶಸ್ತಿ ಬೈದರು. ಸರ್ಕಾರ ಕುರುಪುನ ಈ ಸರ್ತಿದ ಭಾರಿ ಎಡ್ಡೆ SDMC ಪ್ರಶಸ್ತಿನ ಬೆದ್ರ ತಾಲೂಕುದ ನಿಡ್ಡೋಡಿ ಕೈತಲ್ದ ಕಲ್ಲಮುನ್ಕೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡೆತಂಡು. ದಕ್ಷಿಣ ಕನ್ನಡ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರೊಳಗಿನ 7 ಶಾಲೆಗಳಿಗೆ ಈ ಪ್ರಶಸ್ತಿ ಸಂದಂಡು. ಕಳೆದ 2 ವರ್ಷಗಳಿಂದ ಈ ಪ್ರಶಸ್ತಿನ ಜಿಲ್ಲಾಡಳಿತ ಕೊರಿಯರ ಶುರು ಮಾಡ್ತದಂಡು. ಪ್ರಶಸ್ತಿಗೆ ಬೇತೆ ಬೇತೆ ರೀತಿಯ ಆನ್ಲೈನ್ ಪ್ರಶ್ನೆలు ಇತ್ತದು. ಐಕೆ ಸರಿಯಾದ ಉತ್ತರ ಕೊರದು ಐದು ಬೊಕ್ಕ ಬೇತೆ ಬೇತೆ ರೀತಿಯ ಪರೀಕ್ಷೆಲೆಗಾದು ಬೇತೆ ಬೇತೆ ಅಧಿಕಾರಿಗಳು ಶಾಲೆಗೆ ಬತ್ತು ತೂದು ಪೋಪೇರು. ಈ ಮಾತಾ ಪರೀಕ್ಷೆಲೆಡು ಕಲ್ಲಮುನ್ಕೂರು ಶಾಲೆ ಎಡ್ಡೆ ಮಾರ್ಕ್ಸ್ ದೈತಂಡು. 100 ವರ್ಷ ತೂಯಿನ ಶಾಲೆ ಒಂದು ಅದಿತ್ತದು 1ನೇ ಕ್ಲಾಸ್ ಹಿಡಿದು 7ನೇ ಮುಟ್ಟ ಕ್ಲಾಸ್ ಉಂಡು. ಮಾತಾ ಸರ್ಕಾರಿ ಶಾಲೆದಂಚ ಮುಲ್ಪಲ ಜೋಕ್ಲಿನ ಸಂಖ್ಯೆ ಕಮ್ಮಿ ಆ ಒಂದು ಬಣ್ಣಗ ಶಾಲೆದ SDMC ಕೂಟ ಬರವು ಕಲ್ಪನಕ್ಲಿನ ಸಂಖ್ಯೆ ಹೆಚ್ಚು ಮಲ್ಪೆರೆ ಹಠ ಪತ್ತದಂಡು. ಶಾಲೆಯ ಜೋಕ್ಲಿಗೆ ಪಾಠ ತಂದೆ ಪಾಠ ಅತ್ತಾಂದಿ ಕಾರ್ಯಲೆಗಳ ಒತ್ತು ಕೊಡ್ತಂಡು. ಯೋಗಾಸನ ಕರಾಟೆ ಇಂಚಿತ್ತಿನ ಮಾತಾ ಧರ್ಮ ಕಲ್ಪಂಡು. ಓವೇ ಖಾಸಗಿ ಶಾಲೆಲೆಗೆ ಕಮ್ಮಿ ಇಜ್ಜಂದಿನಂಚ ಮಾದರಿಯಾದ ಬುಲೆದು ಉಂತುದುಂಡು. ಜೋಕ್ಲೆಗ್ ಪಾಠೋಲೆಗ್ ಅನುಕೂಲ ಆಪನಂಚ ಪ್ರಾಜೆಕ್ಟ್ ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟನಂಚ ಬೇತೇನಿ ತರಾವರಿ ಮಾದರಿಗಳನ್ನು ತಯಾರು ಮಲ್ಪೆರೆ ಬರವು ಕಲ್ಪವನಕ್ಲು ಪ್ರೋತ್ಸಾಹ ಕೊರೊಂದೈತಿದು. ಐತಂಚ ಸೂಕ್ಷ್ಮದರ್ಶಕ ಬುಲ್ಡೋಸರ್ ರಾಕೆಟ್ ಇಂಚ ದಿಂಜ ಮಾದರಿಯನ್ನು ತಯಾರು ಮಲ್ತದು ಎಂಕ್ಲು ಒಯ್ಕ್ಲ ಕಮ್ಮಿ ಇಜ್ಜ ಅಂದು ತೋಜಾದು ಕೊಡ್ತೀರು. ಈ ರೀತಿ ಜೋಕ್ಲಿನ ಸಂಖ್ಯೆ ವರ್ಷದ ವರ್ಷಗೂ ಹೆಚ್ಚೊಂದು ಬೈದನು. ಈ ಹಂತಗೂ ಬುಲೇರೆ SDMC ಗುರ್ಕಾರ್ಯರು ವಸಂತ ನಾಯ್ಕರ್ನ ಕೂಟ 4 ವರ್ಷಲಿಡು ದಾನಿಲಿಡಿದು 45 ಲಕ್ಷ ರೂಪಾಯಿದಾತು ಒಟ್ಟು ಮಲ್ತದು ಶಾಲೆಗೆ ಬೇತೆ ಬೇತೆ ಸವಲತ್ತುಗಳನ್ನು ಒದಗಾದು ಕೊಡ್ತುಂಡು. ಮುಖ್ಯ ಟೀಚರ್ ಸರೋಜಾಬಾಯಿ ದುಂಬಾಳ್ತದ ಬರವು ಕಲ್ಪವನಕ್ಕೆಲ್ಲ ಕೂಟ ಸತ ಬಾರಿ ಪುಣೆದಂಡು. ಇದರ ಹೆಸರೇನೆಂದರೆ ಸ್ಟೇಟ್ಸ್ ಆ್ಯಂಡ್ ಕ್ಯಾಪಿಟಲ್ಸ್ ಅಂದರೆ ರಾಜ್ಯಗಳು ಮತ್ತು ಅದರ ರಾಜಧಾನಿಗಳು, ಆಂಧ್ರ ಪ್ರದೇಶ ಮತ್ತು ಅಮರಾವತಿ. ನನ್ನ ಮಕ್ಕಳು ಇಲ್ಲಿ ಇಬ್ಬರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ನಾನು ಮುಖ್ಯವಾಗಿ ಸರ್ಕಾರಿ ಶಾಲೆಗೆ ನನ್ನ ಮಕ್ಕಳನ್ನು ಕಲಿಸಿಗೆ ಕಾರಣ ಪಾಪದ ಮಕ್ಕಳಿಗೆ ಎಲ್ಲರ ಹಾಗೆ ಶಿಕ್ಷಣ ದೊರೆಯಬೇಕು. ಹಣ ಇದ್ದವರು ಹಣ ಕೊಟ್ಟು ದೊಡ್ಡ ದೊಡ್ಡ ಶಾಲೆಗೆ ಸೇರಿಸ್ತಾರೆ. ಆದರೆ ನಮ್ಮಂಥವರು ಅಂದರೆ ಬಡ ಮಕ್ಕಳಿಗೆ ಈ ಸರ್ಕಾರಿ ಶಾಲೆ ಉಳಿಬೇಕೆಂಬ ಒಂದು ಉದ್ದೇಶದಿಂದ ನನ್ನ ಇಬ್ಬರು ಮಕ್ಕಳನ್ನು ಕೂಡ ಇಲ್ಲಿಗೆ ಶಾಲೆಗೆ ಸೇರಿಸಿದ್ದೇನೆ. ಇಲ್ಲಿ 1ರಿಂದ 7ನೇ ತರಗತಿ ತನಕ ಕ್ಲಾಸ್ ಇದೆ. ತುಂಬ ಚೆಂದಾಗಿ ಇಲ್ಲಿ ಶಾಲೆ ನಡೀತಿದೆ. ಯಾಕೆಂದರೆ ಇಲ್ಲಿಯ ಮುಖ್ಯವಾಗಿ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದದವರು ಒಳ್ಳೆ ರೀತಿಯಲ್ಲಿ ಎಲ್ಲ ವಿಷಯದಲ್ಲೂ ಮಕ್ಕಳನ್ನು ನೋಡ್ತಾ ಇದ್ದಾರೆ, ಪಾಠ ಮಾಡ್ತಿದ್ದಾರೆ. ಹಾಗೂ ನಮ್ಮ SDMC ಅವರು ಕೂಡ ನಮಗೆ ಪೂರ ಸಹಕಾರದಿಂದ ಈ ವರ್ಷ ನಮಗೆ ಉತ್ತಮ SDMC ಪ್ರಶಸ್ತಿ ಕೂಡ ಲಭಿಸಿದೆ. ಇದು ನಮಗೆ ತುಂಬ ಸಂತೋಷ ವಿಷಯ. ಕಳೆದ 2023-24ನೇ ಸಾಲಿನಿಂದ ನಮಗೆ ಈ ಒಂದು ಉತ್ತಮ SDMC ಪ್ರಶಸ್ತಿಯನ್ನು ಸರ್ಕಾರ ಘೋಷಣೆ ಮಾಡಿತು. ಹಾಗೆ ಆನ್ಲೈನಲ್ಲಿ ಅರ್ಜಿ ಹಾಕಲಿಕ್ಕಿರ್ತದೆ. ನಾವು ಇಲ್ಲಿ ಮಾಡಿದಂಥ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇವೆ. ಯಾವ ವಿಚಾರಗಳಿಗೆ ಕೇಳಿದರೆ ಅದು ಪ್ರತಿಯೊಂದು ಪ್ರಶ್ನೆಗೆ ನಾವು ಉತ್ತರಿಸಿದಾಗ ಅದು ಆನ್ಲೈನಲ್ಲೇ ಎಲ್ಲವೂ ಕ್ರೋಢೀಕರಣ ಆಗಿ ಅಂಕ ಬೀಳ್ತದೆ. ಮೊದಲನೇದಾಗಿ ನಮ್ಮ BRC ಅವರು ಬಂದು ಒಮ್ಮೆ ನೋಡಿ ಹೋಗ್ತಾರೆ. ಆಮೇಲೆ ಅಲ್ಲಿ ಆಯ್ಕೆ ಆದರೆ BO ಬರ್ತಾರೆ. BO ಲೆವೆಲಲ್ಲೂ ಆಯ್ಕೆ ಆದಾಗ ನಮ್ಮ ಡಯಟ್ನಿಂದ ಬರ್ತಾರೆ. ಅಲ್ಲಿಯೂ ಆಯ್ಕೆ ಆದಾಗ DDP ಆಫೀಸಿಂದ ಬರ್ತಾರೆ. ಹೀಗೆ ಪ್ರತಿಯೊಬ್ಬರು ಅಂಕ ಹಾಕಿ ಕ್ರೋಢೀಕರಿಸಿ ಕೊನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ನಮ್ಮನ್ನು ಆಯ್ಕೆ ಮಾಡ್ತಾರೆ. ಹಾಗೆ ನಾವು ಈ ವರ್ಷ ಈ ಉತ್ತಮ SDMC ಪ್ರಶಸ್ತಿಗೆ ಆಯ್ಕೆಯಾಗಿದ್ದೇವೆ. ಇದಕ್ಕೆ ನಾವು ಹಾಕಿದಂಥ ವಿಚಾರಗಳು ನಮ್ಮ ಈ ಅಭಿವೃದ್ಧಿ ಕೆಲಸಗಳು, ಶಾಲೆಯನ್ನು ಉತ್ತಮ ಒಂದು ವಾತಾವರಣ, ಶುದ್ಧ ಪರಿಸರ, ಉತ್ತಮ ಕುಡಿಯುವ ನೀರು, ಮಕ್ಕಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವಂಥ ಒಂದು ಉತ್ತಮ ಶಾಲೆಯಾಗಿ ನಿರ್ಮಾಣಗೊಂಡಿದೆ ಈ ಶಾಲೆ. ಮೊಗವೀರ ಸಮಾಜದ ಒಗ್ಗಟ್ಟದ ಫಲವಾದ ಗುರುಪಾದ ಕಾಣಿಕೆ ಸಮರ್ಪಣೆ ಎನ್ನುವುದು ನೀಡಿದ ಹೆಚ್ಚ ಗೆಲ್ಮೆ ಪಡೆತೆನೆಂದು ಡಾಕ್ಟರ್ ಜಿ ಶಂಕರ್ ಪಂತೇರು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಗಳು ನಡತ್ನ 9ನೇ ಕುಲಗುರು ಮಾಧವ ಮಂಗಲ ಪೂಜಾರಿಯರ್ನ ಮೂರ್ತಿ ಕಟ್ಟುನ ದುಂಬತ್ತ ಸಾಮೂಹಿಕ ಗುರುಪಾದ ಕಾಣಿಕೆ ಸಮರ್ಪಣೆದಲ್ಲಿ ಉದಿಪನ ಮಲ್ತದ ಅರ್ಪಾತಿರಿಯರು. ಉಡುಪಿ ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಗಳು 10,000 ಹೆಚ್ಚು ಜನ ಭಕ್ತರನ್ನ ಸೇರಿಗಿಡು ಮೊಗವೀರ ಸಮಾಜದ
ಒರಂಬನೆ ಕುಲಗುರು ಮಾಧವಮಂಗಲ ಪೂಜಾರಿಯರ್ನ ಮೂರ್ತಿ ಕಟ್ಟುನ ದುಂಬತ್ತ ಸಾಮೂಹಿಕ ಗುರುಪಾದ ಕಾಣಿಕೆ ಸಮರ್ಪಣೆ ಬೈಕ್ ರ್ಯಾಲಿ ಬುಕ್ಕ ಶಾಲಿನಿ ಜಿ ಶಂಕರ್ ಸಭಾಭವನಡು ಧಾರ್ಮಿಕ ಸಭೆ ನಡೆದಿತ್ತು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಸಲಹೆಗಾರರು ಒಡಿಪುದ ಶಂಕರ್ ಫ್ಯಾಮಿಲಿ ಟ್ರಸ್ಟ್ದ ಗುರುಕಾರ್ಯರು ಡಾಕ್ಟರ್ ಜಿ ಶಂಕರ್ ಕಾರ್ಯಕ್ರಮ ಉದೀಪನ ಮಲ್ತೇರು. ಐದು ಬೊಕ್ಕ ಪಾತೆರ್ನಾರು ಮೊಗವೀರ ಸಮಾಜದ ಒಗ್ಗಟ್ಟದ ಪ್ರತಿಫಲವಾದ ಗುರುಪಾದ ಕಾಣಿಕೆ ಸಮರ್ಪಣೆ ಎನ್ನದು ನೀಡಿದ ಹೆಚ್ಚ ಗೆಲ್ಮೆ ಪಡೆತಿಂಡು ಅಭಿವೃದ್ಧಿಯೇ ಮೂಲ ಮಂತ್ರವಾದ ದಿವೊಂದು ಬದುಕದ ಅಕೇರಿ ಮುಟ್ಟಲ ರಾಜಕೀಯ ಇಜ್ಜಂದಿ ಸಮಾಜ ಸೇವೆ ಮಲ್ಪೆರ ತಯಾರುಳ್ಳೆ ಎಂದು ಪಂಡೇರು. ಮೂರ್ತಿ ಕಟ್ಟುನ ಕಾರ್ಯವು ಪಣವಕೂರ್ನ ದಾನಿಲಿಗ್ ಸಂಘ ಸಂಸ್ಥೆನ ಮುಖ್ಯಸ್ಥರಿಗೆ ಮರ್ಯಾದೆ ಸಂದೇತ ಮಲ್ತೇರು. ಒಂಜೇ ದಿನ 2.5 ಕೋಟಿ ರೂಪಾಯಿದ ಹೆಚ್ಚ ದುಡ್ಡು ಒಟ್ಟು ಸೇರಿದನೆಂದು ಜಿ ಶಂಕರ್ ಪಂಡೇರು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರುಕಾರ್ಯರು ಜಯಸಿ ಕೋಟ್ಯನ್ ಬೆಳ್ಳಂಪಳ್ಳಿ ಗುರುಕಾರ್ನ ವಹಿಸಿದ್ದರು. ಒಡಿಪು ಶಾಸಕರು ಯಶಪಾಲಿ ಸುವರ್ಣ, ಕಾಂಚನ್ ಸಮೂಹ ಸಂಸ್ಥೆನ ಪ್ರಸಾದ್ ರಾಜ್ ಕಾಂಚನ್, ರಮೇಶ್ ಕಾಂಜನ್, ಬೊಂಬೈದ ಉದ್ಯಮಿ ವೇದಪ್ರಕಾಶ್ ಶ್ರೀಯನ್, ಕುಡ್ಲದ ಮೀನು ಉದ್ಯಮಿ ಶಶಿಕುಮಾರ್ ಬೆಂಗ್ರೆ ಬಿನ್ನಿರಾದ ಪಾಲ್ಗೊಂಡರು. ಎಲ್ಲ ಗೌರವಾನ್ವಿತ ಗುರಿಕಾರರಿರ್ಬೋದು, ಸಮಾಜದ ಎಲ್ಲ ಮುಖಂಡರು ಆಗಮಿಸಿ ಆ ಕಂಚಿನ ಒಂದು ಪುತ್ಥಳಿ ಸರಿಸುಮಾರು ಒಂದು 30 ಅಡಿ ಎತ್ತರ ಇರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸಮಾಜ ಬಾಂಧವರು ಸೇರಿ ಅದರ ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿ ದಸರಾ ಸಮಯದಲ್ಲಿ ಅದನ್ನು ಉದ್ಘಾಟನೆ ಮಾಡುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿವಿ. ಖಂಡಿತ ಗುರುಗಳ ಆಶೀರ್ವಾದ ಸಮಾಜದ ಮೇಲಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಒಂದು ಪಾದ ಕಾಣಿಕೆ ಕಾರ್ಯಕ್ರಮದಲ್ಲಿ ಅಭೂತಪೂರ್ವವಾಗಿ ಖಂಡಿತವಾಗಿಯೂ ನಮ್ಮ ಸಮಾಜದ ಎಲ್ಲ ಗುರಿಕಾರರಿಂದ ಹಿಡಿದು ಎಲ್ಲ ಸಮಾಜದ ಸಂಘದ ಅಧ್ಯಕ್ಷರುಗಳನ್ನು ಹಿಡಿದು ಯುವ ಸಂಘಟನೆಯಿಂದ ಹಿಡಿದು ಎಲ್ಲರ ಭಾಗವಹಿಸುವಿಕೆಯಿಂದ ಇವತ್ತು ಸಾಧಾರಣ 10,000ಕ್ಕಿಂತ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದರು. ಹಾಗೆ ಇವತ್ತು ಬೈಕ್ ರ್ಯಾಲಿ ಮತ್ತು ವಾಹನ ಜಾಥಾದಲ್ಲಿಯೂ ಸಾಧಾರಣ ಒಂದು 2,000ಕ್ಕಿಂತ ಅಧಿಕ ವಾಹನಗಳು ಬೈಕ್ಗಳು ಸಹಕರಿಸಿದಂಥ ಎಲ್ಲ ಜನತೆಗೆ ನಮ್ಮ ಸಮಾಜದ ಎಲ್ರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮಾಜ ಖಂಡಿತವಾಗಿ ಕೂಡು ಕಟ್ಟಲ್ಲಿ ನಾವು ಮುಂದುವರಿದಂಥ ಒಂದು ಸಮಾಜ, ಗುರು ಪರಂಪರೆಯಿಂದ ಬಂದಂಥ ಒಂದು ಸಮಾಜ. ಖಂಡಿತ ಗುರು ಪರಂಪರೆಗೆ ಇವತ್ತು ಸಹ ನಮ್ಮ ಕಿರಿಯ ಹಿರಿಯ ಎಲ್ಲರ ಸಹಕಾರ ಇದೆ ಅಂತೇಳಿ ಈ ಮೂಲಕ ಎಲ್ಲರೂ ಸ್ಪಷ್ಟಪಡಿಸಿದ್ದಾರೆ. ಕಂಚಿನ ಮೂರ್ತಿ ಸಾಧಾರಣವಂತೆ ನೆಲದಿಂದ 29 ಫೀಟ್ ಸ್ವಲ್ಪ 30 ಫೀಟಿನವರೆಗೆ ಎತ್ತರದಿಂದ ಇರ್ತದೆ. ಈ ಒಂದು ಸಾಧಾರಣ 10,000 kg ತೂಕದ ಈ ಒಂದು ಪ್ರತಿಮೆ ಇರ್ತದೆ. ಖಂಡಿತ ಇದು ಈಗಾಗಲೇ ನಮ್ಮ ಪಾರ್ಥಗಾಳಿ ಮಠದ ರಾಮನ ಮೂರ್ತಿ ಮಾಡಿದಂಥ ಶಿಲ್ಪಿಗಳು ಇದನ್ನು ಆಲ್ರೆಡಿ ಈಗಲೇ ಅದನ್ನು ಪ್ರಾರಂಭಿಸಿದ್ದಾರೆ. ಅದರ ಒಂದು ಕುರುವನ್ನು ಇವತ್ತು ಇಲ್ಲಿಗೆ ತಂದು ಇಟ್ಟಿದ್ದಾರೆ. ಖಂಡಿತ ಅದು ತುಂಬ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ಸಾಧಾರಣ 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕೆಲಸ ನಡೀತಾ ಇದೆ. ಬೆದ್ರ ಹೊಸಬೆಟ್ಟು ಶ್ರೀ ಕ್ಷೇತ್ರ ಅಂಬಾಡಬೊಟ್ಟು ದೇವಸ್ಥಾನಡು ದೈವಕುಮಾರ ದೇವತೆ ಕೊಡಮಣಿ ತಾಯ ಬೊಕ್ಕ ಬ್ರಹ್ಮ ಬೈದಿರಲಿನ ಬ್ರಹ್ಮಕಲಶ ಸೋಮವಾರ ನಡೆತಂಡು ಬುಧವಾರ ಬೈದಿರಲಿನ ನೇಮ ನಡೆತಂದುಂಡು. ಮುಲ್ಕಿ ಬೆದ್ರ ತಾಲೂಕು ಹೊಸಬೆಟ್ಟು ಗ್ರಾಮದ ದೈವಕುಮಾರ ದೇವತೆ ಕೊಡಮಣಿ ತಾಯ ಬ್ರಹ್ಮಬೈದರ ಕಳ ಕ್ಷೇತ್ರ ಆದುಪುನ ಶ್ರೀ ಕ್ಷೇತ್ರ ಅಂಬಾಡಬೊಟ್ಟು ದೈವಸ್ಥಾನಡು ಬ್ರಹ್ಮಕುಂಭಾಭಿಷೇಕ ಬುಕ್ಕ ಜಾತ್ರೆ ಫೆಬ್ರವರಿ 28 ಮಾರ್ಚ್ 5 ಮುಟ್ಟ ನಡೆತಂದುಂಡು. ಸೋಮವಾರ ಕಾಂಡೆ ಮಾರೂರು ಖಂಡಿಗ ರಾಮದಾಸ ಅಸ್ರಣ್ಯರ್ನ ಪೌರೋಹಿತ್ಯುಡು ಪ್ರಧಾನ ಹೋಮ ನಡಪಾದು ಬ್ರಹ್ಮಕುಂಭಾಭಿಷೇಕ ನಡೆತಂಡು.
ಪಂಚಪರ್ವ ಕರಿತದು ಕೊಡಮಣಿತಾಯ ದೈವದ ಪೊಸ ಪಿಲಿಬಂಡಿ ಒಪ್ಪ್ಯಾಯರು ಸುಧಾಕರ ಚೌಟ ಬೊಕ್ಕ ಸಂಸಾರ ಭಾವ ಇಲ್ಲದಕ್ಲು ಪೊಸ ಪಿಲಿಬಂಡಿದ ಸೇವಾ ಕರ್ತಲಾದ ಈ ಪೊರ್ತುಡಿತ್ತೇರು ಮಧ್ಯಾಹ್ನ ಮಲ್ಲಮಠದ ನುಪ್ಪು ಪ್ರಸಾದ நடத்தಲು ಊರ ಪರ ಊರ ಭಕ್ತರು ಆಡಳಿತದಕ್ಲು ಬ್ರಹ್ಮಕಲಶ ಸಮಿತಿ ಸೇರಿನಂಚ ಮಾತಾ ಸಮಿತಿನ ಪದಾಧಿಕಾರಿಗಳು ದೈವಲಿನ ಇಂಬುನಟೊಂಡಿರು ಶ್ರೀ ಕ್ಷೇತ್ರ ಅಂಬಾಡಬೊಟ್ಟು ದೈವಸ್ಥಾನದ ಧರ್ಮದರ್ಶಿ ಆನುವಂಶಿಕ ಆಡಳಿತದಾರರು ಅಶೋಕ ಕಡಂಬ ಹೊಸಬೆಟ್ಟು ಗುತ್ತು ಆಡಳಿತ ಮುಕ್ತೇಸರೈನ ಕಿಶೋರ್ ಮೊಗೆರಾಯ ಮೈಂದೆತ್ತಿಕಾರಿ ಗುತ್ತು ಆದಿರಾಜ ಪೋವಾಣಿ ಯಾನೆ ಸ್ವಯಂಪ್ರಭ ಜೈನ್ ಬಾಳಿಕೆ ಬೊಟ್ಟು ಗುತ್ತು ಬಾಬು ಶೆಟ್ಟಿ ಬಾಂದೊಟ್ಟು ಬರ್ಕೆ ಸುಧೀಂದ್ರ ಮೊಗೆರಾಯ ಮೇಗಿನ ಕೂಡಿಗುತ್ತು ಪದ್ಮಯ್ಯ ಹೆಗ್ಗಡೆ ಪಕ್ಕಿದ ಬುಟ್ಟು ಗುತ್ತು ಚಂದ್ರಹಾಸ ಸನಿಲ್ ಏರಿಮಾರ್ ಬರ್ಕೆ ರವೀಂದ್ರ ಪೂಜಾರಿ ಕಲ್ಯಾಡೆ ಬರ್ಕೆ ಸದಾಶಿವ ಪೂಜಾರಿ ಪಂಜಿರೇಲ್ ಬರ್ಕೆ ಬ್ರಹ್ಮಕಲಶ ಸಮಿತಿ ಗುರ್ಕಾರಿರು ರಮೇಶ್ ಶೆಟ್ಟಿ ಬಾವಮನೆ ಕಾರ್ಯಂತಿರು ಸುಧಾಕರ ಆಚಾರ್ಯ ಶೇಡಿಗುರಿ ಜೊತೆ ಕಾರ್ಯಂತಿರು ಸುಕೇಶ್ ಸಾಲ್ಯಾನ್ ಬಿರ್ಲೋಡಿ ಪಣವು ಗುರ್ಕಾರ್ಯರು ಸುಜಾತ ಶ್ಯಾಮ ಮಡಿವಾಳ ಬೊಕ್ಕ ಸಂತೋಷ್ ಸಾಲ್ಯಾನ್ ಏರಿಮಾರ್ ದರ್ಕಾಸ್ ಈ ಪೊರ್ತುಡಿತ್ತೇರ ಬುಧರ ರಾತ್ರಿ ಬ್ರಹ್ಮಬೈದಿರ್ಲಿನ ನೇಮ ನಡೆತುಂಡು ಗುರುವಾರ ಕಾಂಡೆ ಜಾತ್ರೆದ ಕೊಡಿಜಾದು 10 ಗಂಟೆಗೆ ಕೊಡಮಣಿತಾಯ ದೈವದ ಕಡೆ ಓಕುಳಿ ಕುರುಸಂಬಿಲ ನೇಮ ಸೊಲಬರ ಸೇವೆ ನಡಪೆರಂಡು ಪ್ರಜ್ಞಾವಂತರಾದ ಬದುಕೊಂದು ಸೌಹಾರ್ದತೆಯಲ್ಲಿ ಸಮಾಜಮುಖಿಯಾದ ಬದುಕೆರೆ ಸಾಧ್ಯ ಆಪಣೊಂದು ಲಯನ್ಸ್ ದಂಜಿನ ಸಂಸ್ಥೆಲು ಕಲ್ಪಾವಣೊಂದು ವಿದ್ವಾನ್ ದಾಮೋದರ ಶರ್ಮಾ ಬಾರ್ಕೂರ್ ಪಂತಿರು ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಡಿ ವಲಯ ರಡ್ಡೆತ ಗ್ರಂಥ ವಲಯ ಸಮ್ಮೇಳನಡು 6 ದಿಕ್ಸೂಚಿ ಭಾಷಣ ಮಂತಿರು ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಡಿ ವಲಯ ರಡ್ಡೆತ ಗ್ರಂಥ ವಲಯ ಸಮ್ಮೇಳನ ಅಶೋಕನಗರ ಲಯನ್ಸ್ ಕ್ಲಬ್ದ ಭಿನ್ನಾಧಿಗಿಡು ಕುಡ್ಲ ಪಿಲಿಕುಳದ ಸ್ಕೌಟ್ ಭವನಡು ನಡೆತಂಡು ಪ್ರಾರ್ಥನೆ ರಾಷ್ಟ್ರ ಬಾವುಟಗೂ ಮರ್ಯಾದಿ ಜನಗಣಮನ ರಾಷ್ಟ್ರಗೀತೆ ರಾಷ್ಟ್ರ ಬಾವುಟ ಬೊಕ್ಕ ರಾಷ್ಟ್ರಗೂ ಮರ್ಯಾದಿ ಕುರುಪುನ ಬಗೆಟ್ ಪ್ರತಿಜ್ಞೆ ವಿಶ್ವಶಾಂತಿಗಾದ ಮೌನ ಪ್ರಾರ್ಥನೆದ ಒಟ್ಟುಗೂ ಕಾರ್ಯಕ್ರಮ ಶುರುವಾಂಡು ಪ್ರಾಂತೀಯ ಸಮ್ಮೇಳನ ಸಮಿತಿ ಗುರ್ಕಾರ್ಯರು ಲೋಕೇಶ್ ಉಳ್ಳಾಲ ಇದುಕೊಂಡಿರು ಪ್ರಾಂತೀಯ ರಡ್ಡೆತ ಗುರ್ಕಾರ್ಯರು ಚರಣ್ ಆಳ್ವ ಗುರ್ಕಾರ್ಮಿಳು ಅರಣ ಬುಡಿದಿ ಪ್ರಜ್ಞಾ ಚರಣ್ ಆಳ್ವ ಕಾರ್ಯಕ್ರಮ ಉದಿಪನ ಮಲ್ತದು ಪಾತಿರ್ದು ಸಮಾಜಮುಖಿ ಕೆಲಸೊಲೆನು ವಾ ರೀತಿ ಮಲ್ಪೋಲಿಂದು ಪನ್ಪುಣಿಗೆ ಗುರ್ತು ಲಯನ್ಸ್ ಕ್ಲಬ್ ಒಂದು ಪಂಡೇರು ಪ್ರಾಂತೀಯ ರಡ್ಡೆತ ಗುರ್ಕಾರ್ಯರು ಚರಣ್ ಆಳ್ವ ಪಾತಿರ್ದು ತಾನು ಗುರ್ಕಾರ್ರಾದ ಕದ್ರಕ್ಷೇತ್ರಗೂ ದ್ವಾರ ಮಲ್ಪನ ಅವಕಾಶ ತಿಕೊಂಡು ಮೊಂಟೆಪದವು ಸೇವಾ ಭಾರತಿಗೆ ವಿಶೇಷ ಚೇತನ ಶಾಲಾ ಜೋಕ್ಲಿಗೆ ಗೊಬ್ಬುದ ಮೈದಾನ ಮಲ್ತುಕೊರಿರ ಉಲ್ಲ ಅಂತ ಪಂಡೇರು ಸೇವಾ ಭಾರತದ ಪೃಥ್ವಿ ಪಾಲಿತದು ಗೊಬ್ಬುದ ಮೈದಾನದ ನಕ್ಷೆ ಕೈಪಗತಿರು ಸಮಾಜ ಸೇವಕರೈನ ಅಶ್ವಥ್ ಪೂಜಾರಿ ಲಾಲ್ಬಾಗ್ ಪೈವಳಿಕೆ ಅಬ್ದುಲ್ ರಜಾಕ್ ಚಿಪ್ಪ ಬಾಯಾರು ಶೇಖರ್ ಶೆಟ್ಟಿ ಬೊಕ್ಕ ರಡ್ ಕಣ್ಣು ಕಳೆವಂಡಲ ಸಾಧನೆ ಮಲ್ತದ್ನ ಲಕ್ಷ್ಮೀಕಾಂತ್ ಮುಕ್ಲಿಗೆ ಸಮ್ಮನದ ಮರ್ಯಾದೆ ಮಲ್ತೇರು ಕದ್ರಕ್ಷೇತ್ರದ ಕೃಷ್ಣ ಅಡಿಗೆರು ಮಲ್ಲ ಬಿನ್ನೆರಾದ ಪಾತಿರ್ದು ಸಿಮ್ಮೂಲು ಸೇರಿನವು ಲಯನ್ಸ್ ಕ್ಲಬ್ ಮುಲ್ಪ ಉಪ್ಪುನಕ್ಲು ನಿಜವಾದ ಮನುಷ್ಯರು ನರಸಿಂಹ ನಿಕ್ಲಿಗೆ ಕುಲದೇವಿருந்து ಲಯನ್ಸ್ ಕ್ಲಬ್ ದಕ್ಲಿಗೆ ಪಂಡಿರು ಕೃಷ್ಣ ಅಡಿಗಿರಿಗೆ ಸಮ್ಮನದ ಮರ್ಯಾದೆ ಮಲ್ತೇರು ವಿದ್ವಾನ್ ದಾಮೋದರ ಶರ್ಮಾ ಬಾರ್ಕೂರು ದಿಕ್ಸೂಚಿ ಉಪನ್ಯಾಸ ಕೊರದು ಭಾರತದ ಪರಂಪರೆ ಎಡ್ಡೆ ಉಂಡು ಪ್ರಜ್ಞಾವಂತರಾದ ಬದುಕೊಂದು ಸೌಹಾರ್ದತೆಡು ಸಮಾಜಮುಖಿಯಾದ ಬದುಕೆರೆ ಸಾಧ್ಯ ಆಪಣೊಂದು ಇಂಚಿನ ಸಂಸ್ಥೆಲು ಕಲ್ಪಾವಣು ಒಂದು ಪಂಡಿರು ವಿದ್ವಾನ್ ದಾಮೋದರ ಶರ್ಮರಿಗೆ ಸಮ್ಮನದ ಮರ್ಯಾದೆ ಮಲ್ತೇರು
ಲಯನ್ಸ್ ಗವರ್ನರ್ ಕುಡ್ಪಿ ಅರವಿಂದ ಶಿನಿ ಪ್ರಾಂತೀಯ ರಡ್ಡೆತ ಬುಲೆಟಿನ್ ಬಿಡುಗಡೆ ಮಲ್ತೀರು. ಭಿನ್ನಾದಿಗೆ ವಹಿಸೊನ್ನ ಅಶೋಕನಗರ ಲಯನ್ಸ್ ಕ್ಲಬ್ದ ಗುರ್ಕಾರ್ಯರು ಪ್ರಶಾಂತ್ ಬಿ ಶೆಟ್ಟಿ, ಕಾರ್ಯಂತಿರು ಬ್ರಿಜೇಶ್ ಶೆಟ್ಟಿ, ಪಣವು ಗುರ್ಕಾರ್ಯರು ನಿಖಿಲ್ ಬಿ ಶೆಟ್ಟಿ ಮುಕ್ಲಿಗೆ ಮರ್ಯಾದೆ ಅರ್ಪಣೆ ಮಲ್ತೀರು. ಪ್ರಾಂತೀಯ ಸಮ್ಮೇಳನ ಸಮಿತಿಯ ಕಾರ್ಯಂತಿರು ಮನೋಜ್ ಶೆಟ್ಟಿ, ಪಣವು ಗುರ್ಕಾರ್ದಿ ಕುಸುಮಾ ಯುರಾವ್, ಎಸ್ಎಂ ತಾರನಾಥಕೊಪ್ಪ, ಮೋಹನ್ ದಾಸ್ ಕಿಲ್ಲೆ, ನರೇಶ್ ಕುಮಾರ್ ಶೆಟ್ಟಿ, ಸುನೀಲ್ ಕುಮಾರ್, ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಪ್ರಾಂತೀಯ ರಡ್ಡಿತ ಬೇತೆ ಬೇತೆ ಕ್ಲಬ್ಲಿನ ಪದಾಧಿಕಾರಿಗಳು ಪಾಲ್ಗೊಂಡಿರು. ಸೌಜನ್ಯ ಹೆಗ್ಡೆ ಕಾರ್ಯಕ್ರಮ ಸುಧಾರ್ಥ ಕೊರಿಯಲು. ಒಂದು ಸಮಾಜಮುಖಿ ಸಂಘಟನೆ ಅಂದರೆ ಹೇಗಿರಬೇಕು ಅಂದರೆ ಅಗತ್ಯ ಇರುವವರಿಗೆ ಸಮಾಜದಲ್ಲಿ ಹಲವಾರು ಈಗ ಎಜುಕೇಷನಲ್ಲಿ ಆಗಿರ್ಬೋದು ಅಥವಾ ಹೆಲ್ತ್ ವೈಸ್ ಆಗಿರ್ಬೋದು ಹಲವಾರು ಅಗತ್ಯ ಇರುವವರು ಇರ್ತಾರೆ. ಅವರೆಲ್ಲರಿಗೂ ಒಂದು ಸಪೋರ್ಟಿವ್ ಆಗಿ ಸಹಾಯ ಮಾಡ್ತಾ ಇರೋದನ್ನು ನಾನು ತುಂಬ ನೋಡಿದ್ದೇನೆ. ಹಾಗಾಗಿ ನಾನು ಅದೇ ಹೇಳ್ತಾ ಇದ್ದಾಗೆ ಸಮಾಜದಲ್ಲಿ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಲಯನ್ಸ್ ಕ್ಲಬ್ ನಿದರ್ಶನ ಅಂತ ನಾನು ಹೇಳಬಲ್ಲೆ. ನಾವು ಪರ್ಮನೆಂಟ್ ಪ್ರಾಜೆಕ್ಟ್ ಅಂತ ಮಾಡುವ ನನ್ನ ಪ್ಲ್ಯಾನಲ್ಲೇ ಇರಲಿಲ್ಲ. ಅದು ಕೂಡ ಒಂದು ದೈವೇಚ್ಛೆ. ನಮ್ಮ ಕದ್ರಿ ಮಂಜುನಾಥ ದೇವರ ಏನು ಎಂಟ್ರಿ ಇದೆ ಮಂಗಳೂರು ಆಕಾಶವಾಣಿಯ ಎದುರುಗಡೆಯಿಂದ, ಅಲ್ಲಿ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಅದು ಕೂಡ ಯಾವಾಗಲೂ ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಹೆಸರು ಒಂದು ಅಚ್ಚುಕಟ್ಟಾಗಿ ಎಲ್ಲರ ಮನಸ್ಸಲ್ಲಿ ಉಳಿಯುವಂಥ ಒಂದು ಪ್ರಾಜೆಕ್ಟನ್ನು ಮಾಡಿದ್ದೇನೆ. ಅದರಿಂದ ನಮ್ಮ ಸಂಸ್ಥೆಗೆ ಇರ್ಬೋದು, ನಮ್ಮ ಎಲ್ಲ ಸದಸ್ಯರಿಗೆ ಒಂದು ಗೌರವ ಬರುವ ಕಾರ್ಯದಲ್ಲಿ ನಾನು ಕೂಡ ಅವರ ಜೊತೆಗೆ ಇದ್ದೆ ಅಂತ ಹೇಳುವಂಥ ಖುಷಿ. ಇನ್ನೊಂದು, ನಾವು ಸೇವಾ ಭಾರತಿ ಮೊಂಟೆಪದವು ಸ್ಪೆಷಲ್ ಸ್ಕೂಲಲ್ಲಿ ನಾವು ಈ ಸ್ಪೆಷಲ್ ಮಕ್ಕಳಿಗೆ ಇಕ್ವಿಪ್ಮೆಂಟನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ಯೋಜನೆ ಕೂಡ ನಾವು ಆ ಪ್ರಾಜೆಕ್ಟನ್ನು ಕೂಡ ಇಮ್ಮಿಡಿಯೇಟಾಗಿ ನಾವು ಕಾರ್ಯ ಸ್ಟಾರ್ಟ್ ಮಾಡಲಿಕ್ಕಿದ್ದೇವೆ. ಅದನ್ನು ಕೂಡ ಅವರಿಗೆ ವಿಶೇಷ ಚೇತನ ಮಕ್ಕಳಿಗೆ ಅದು ಕೂಡ ಉಪಯೋಗ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ ಅಂತ ಹೇಳಿದರೆ ಸಿಂಹಗಳ ಕೂಡುವಿಕೆ ಅಂತ ಲೆಕ್ಕ. ನಿಜವಾದಂತಹ ಸಿಂಹ ಕಾಡಿನಲ್ಲಿರುವುದು, ಮೃಗರಾಜ ಅವ ಸಿಂಹ ಅಂತ ಲೆಕ್ಕ. ನಾವೆಲ್ಲ ಮನುಷ್ಯರು. ಹಾಗಾದರೆ ಇಲ್ಲಿರುವವರೆಲ್ಲ ಸಿಂಹ ಅಂತ ಅವರಿಗೆ ನಾಮಕರಣ ಮಾಡಿದ್ದಾರೆ. ನಿಜವಾಗಿ ಇವರು ಮನುಷ್ಯರು. ಆದ್ದರಿಂದ ಇಲ್ಲಿರುವಂತಹ ಈ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರಿಗೂ ಕೂಡ ಕುಲದೇವತೆ ಯಾರು ಅಂತ ಹೇಳಿದರೆ ನರಸಿಂಹದೇವರು. ನರಸಿಂಹನೇ ನಿಮಗೆಲ್ಲ ಕುಲದೇವರು. ಈ ನೆಲದಲ್ಲಿ ಬದುಕುತ್ತಾ ಇರುವಂತಹ ನಮಗೆ ನಮ್ಮ ಪಾಲಿಗೆ ಮಾನವೀಯತೆ ದೇವರಾದಾಗ, ಸರ್ವಧರ್ಮ ಸಮನ್ವಯದ ಭಾವ ನಮ್ಮಲ್ಲಿ ಜಾಗೃತವಾದಾಗ ಒಬ್ಬರಿಗೊಬ್ಬರು ಹೇಗೆ ನಾವು ಸ್ಪಂದಿಸ್ತೇವೆ ಅನ್ನುವುದಕ್ಕೆ ಇದು ಒಂದು ಉದಾಹರಣೆ ಅಷ್ಟೇ. ಭಾರತೀಯ ಪರಂಪರೆ ಬಹಳ ಚೆನ್ನಾಗಿದೆ. ಯಾವುದೋ ತಿಳುವಳಿಕೆಯ ಕೊರತೆ ಇರುವವರಿಂದ ಇಂಥ ವ್ಯತ್ಯಾಸಗಳ ಸಮಾಜದಲ್ಲಿ ನಡೀತದೆ ಅಂತ ನನಗನ್ನಿಸಿತ್ತು. ಬಹುಶಃ ಪ್ರಜ್ಞಾವಂತರಾಗಿ ಬದುಕುತ್ತಾ ಸರ್ವಧರ್ಮ ಸಮನ್ವಯದ ಭಾವಗಳನ್ನು ಕಟ್ಟಿಕೊಂಡು ಸಮಾಜಮುಖಿಗಳಾಗಿ ದುಡಿಯುವುದಕ್ಕೆ ಇಂತಹ ಸೇವಾ ಸಂಸ್ಥೆಗಳು ಕಾರಣವಾಗುತ್ತವೆ ಅನ್ನುವುದನ್ನು ಇವತ್ತು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದೀರಲ್ಲ, ಅದಕ್ಕಾಗಿ ತಮ್ಮೆಲ್ಲರಿಗೂ ಹಾರ್ದಿಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇಲ್ಲಿಗೆ ಪರಿಹಾರ 1,20,000 ಇತ್ತಿನ ಯಡಿಯೂರಪ್ಪ 5 ಲಕ್ಷವು ಏರಾಯಿನವು ಬಡವೇರಿನ ಪಾಲಿಗೆ ಇತಿಹಾಸಗೂ ಸಂದನ ನಿರ್ಧಾರ ಅಂದು ಶಾಸಕರು ವೇದವ್ಯಾಸ್ ಕಾಮತ್ ಪಂತೇರು. ಕುಡ್ಲ ತಾಲೂಕುದ ತೀರ್ಥ ಸರಿಪಲ್ಲೋಡು ಬಡವೇರಿಗೂ ನಮೋ ನಿವಾಸ ಇಲ್ಲಿ ಬುಡ್ದು ಕೊರ್ಪಣ ಕಾರ್ಯಕ್ರಮಟು 6 ಪಾತೇರಿಯರು. ಕುಡ್ಲನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ತೀರ್ಥ ಸರಿಪಲ್ಲ ಸರಸ್ವತಿ ಫ್ರೆಂಡ್ಸ್ ಕ್ಲಬ್ ಕೈತಲು ಶಾಸಕರು ಡಿ ವೇದವ್ಯಾಸ್ ಕಾಮತ್ ದುಂಬಾಳ್ ತಿಳಿದು ದಾನಿಲಿನ ಸಾಯೋಡು ನಮೋ ನಿವಾಸ ಇಲ್ಲಿ ಕಟ್ಟಾದಿತ್ತು ಐನು ಫಲದಿ ತೊನ್ನಾರಿಗೆ ಬುಡ್ದು ಕೊರ್ಪಣ ಕಾರ್ಯಕ್ರಮ ನಡೆತಂಡು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ಪ್ರಾಂತ್ಯ ಜತೆ ಕಾರ್ಯವಾಹಕ ಪ್ರಕಾಶ್ PS ಮನೋಜ್ ಪನ್ಪಣಾರಿನ ಸಂಸಾರಕ್ಕೂ ತರ್ಕೋಲು ಕೊರ್ದು ಪಾತಿರ್ದು ಸಂಘದ 100ನೇ ವರ್ಷಾಚರಣೆ ಸೇವಾ ಕಾರ್ಯಕ್ರಮದಲ್ಲಿ ಕೊಡು ನಮೋ ನಿವಾಸ ಕಟ್ಟದಿಂದ ಪಂಡಿರು. ಸಂಘದ ವಿಭಾಗ ಕಾರ್ಯವಾಹ ಹರಿಕೃಷ್ಣ ಪಾತಿರ್ದು ಶಾಸಕರಿನ ಕುಟುಂಬ ಸಮಾಜಗೂ ಇಡೀ ಸಾಕಾರ ಕೊರ್ನ ಕುಟುಂಬ ಒಂದು ಆರನ ದುಂಬಾಳ್ತಿಡು ಕಟ್ಟದ ಎಣ್ಮನೆ ಇಲ್ಲಿಂದ ಪಂಡಿರು. ಶಾಸಕರು ಡಿ ವೇದವ್ಯಾಸ್ ಕಾಮತ್ ಪಾತಿರ್ದು 2018-19 ಪ್ರಕೃತಿ ಮುನಿನ ಪೊರ್ತು ಈ ಇಲ್ಲಿ ಇಡೀ ಬಿಚ್ಚುದಿತ್ತಂಡು ಇಂಚಿನ ಸಂದರ್ಭಲಿಡು ದುಂಬು ಸರಕಾರಗಳು ಕೊರೊಂದಿತ್ತು ನಾವು 1,20,000 ರೂಪಾಯಿ. ಯಡಿಯೂರಪ್ಪರು ಮುಖ್ಯಮಂತ್ರಿ ಆಯ್ನ ಪೊರ್ತುಡು ಪರಿಹಾರ ಪಣವನ್ನು 5 ಲಕ್ಷಗೂ ಏರಾಯ್ನವು ಬಡವೇರಿನ ಪಾಲಿಗೆ ಇತಿಹಾಸಗೂ ಸಂದನ ನಿರ್ಧಾರ ಅಂಡ ಇತ್ತಿದ ಕಾಂಗ್ರೆಸ್ ಸರ್ಕಾರ ಐನು ದುಂಬುದಾತಿಗೆ ಜಪ್ಪುಡಾಯ್ನವು ದುರಂತ ಅಂದು ಪಂಡಿರು. ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸತೀಶ್ ಕುಂಪಲ, ಮಂಡಲ ಗುರ್ಕಾರ್ಯರು ರಮೇಶ್ ಕಂಡೆಟ್ಟು, ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ ಕಾರ್ಯಕ್ರಮ ಇತ್ತೇರು.
ಒಂದು ಎನ್ನ ಲೆಕ್ಕ ತೂಜನ ಎನ್ಮನೆ ಇಲ್ಲ ಪೋಯಿ 7 ವರ್ಷದ ದಿಂಚಿ ಯಾನು ವರ್ಷಕ್ಕೆ ಒಂಜಿ ರಡ್ಡು ನಮ್ಮ ಇಲ್ಲನ ಕಟ್ಟುನಂಚಿನ ವ್ಯವಸ್ಥೆಗೆ ಐಕೆ ಸಹಕಾರ ಮಲ್ಪನಂಚಿನ ವ್ಯವಸ್ಥೆ 2018-19 ಬಾರಿ ಮಲ್ಲ ಪ್ರಕೃತಿ ವಿಕೋಪಡು ಈ ಇಲ್ಲು ಬೂರ್ದಿತ್ತು ಐತ ದುಂಬುದಾದ ಪನ್ನೊಂದಾಂಡ ಸರಿಪಳ್ಳಾರ್ದು ನಮ್ಮ ಕುಲಶೇಖರದ್ದು ಉಲೆ ಬರ್ತದೆ ಸರಿಪಳ್ಳ ಕಣ್ಣಗುಡ್ಡೆ ನೂಜಿ ಮುಟ್ಟ ಆ ರೈಲ್ವೆದ ಟ್ರ್ಯಾಕ್ ಮುಟ್ಟ ರಸ್ತೆ ಅಗಲೀಕರಣಕ್ಕೆ ಒಂಜಿ ವಾರ್ಡ್ಗೆ ಸರಿಸುಮಾರು 30-40 ಕೋಟಿ ರೂಪಾಯಿ ಕೊಡ್ದು ಈ ರೋಡನ್ನು ಅಭಿವೃದ್ಧಿ ಮಲ್ಪನಂಚಿನ ಬೇಲೆನ ನಮ್ಮ ಕಾರಣ ವಿಶೇಷವಾದ ಆಗ್ತದೆ ಈ ಭಾಗದ ವರ್ಮ ಜನಕಲು ಈ ರಸ್ತೆ ವಿಸ್ತರಣೆ ಆನಾಗ ವರ್ಮ ಜನಕಲು ಅಕ್ಕನ ಇಲ್ಲನ್ನು ಬಿಡ್ತೇನೆ ಅಕ್ಕನ ಇಲ್ಲನೇ ದಾನ ಮಲ್ತ ಕೊಡ್ತೇನೆ ಈ ಭಾಗದ ನಮ್ಮ ಕಾರ್ಯಕರ್ತರನ್ನಕ್ಕಲು ಆ ಇಲ್ಲ ಪೋದು ಮನವರಿಕೆ ಮಲ್ಪನಾಗ ಬುಡ್ದು ಕೊಡ್ದು ಇನಿ ಈತ ಶೋಕದ ಇಲ್ಲ ಆತಂದು ಇನಿಯ ನಿಕ್ಲಡ ಈತೆ ಪಂಡ್ರ ಇಚ್ಛಿಸ ಹೊಂದಿಲ್ಲ ಒಂದು ಕಾಲಗಟ್ಟಡಿ ಈ ರೋಡ್ ಉಡುಪುನಂಚಿನ ಇಲ್ಲಾಗ ಇಲ್ಲದ ಬೆಲೆ ಎತ್ತಿತ್ತು ಜಾಗದ ಕ್ರಯ ಎತ್ತಿತ್ತು ಇನಿ ಮೂಜರ 4 ಪಟ್ಟು ಹೆಚ್ಚಾತಂದು 4 ಪಟ್ಟು ಹೆಚ್ಚಾವಿಡ ರೋಡ್ ಅಗಲೀಕರಣ ಏನಿಟ್ಟಾಂಡು ಪ್ರತಿ ಓರಿಯನ ಆಸ್ತಿಗೆ ಬಾರಿ ಮಲ್ಲ ರಕ್ಷಣೆ ತಿಕ್ಕಂಡು ಬಾರಿ ಮಲ್ಲ ಅಕ್ಕನ ಆಸ್ತಿಗೆ ಬೆಲೆ ಬರ್ತದೆ ಬಾರಿ ಮಲ್ಲ ಆಸ್ತಿಗೆ ಬೆಲೆ ಬರೋಣಂದಾಂಡ ಈ ರಸ್ತೆ ಅಗಲೀಕರಣ ಮಲ್ತಿನಟ್ಟಾಯಿನಿ ಅವು ನಮ್ಮ ಆಡಳಿತ ತಂಡ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಶಾಸಕರು ನಮ್ಮ ಬಿಜೆಪಿದ ಕಾರ್ಯಕರ್ತರನ್ನ ಪರಿಚಯ ಮಾಡಾಯಿನಿ ಶಾಸಕರು ಅನೇಕ ಸಂಗತಿಗಳನ್ನು ನಾವು ಕೆಲಸ ಮಾಡಬೇಕಾದ್ರೆ ಸ್ವತಃ ನಿಂತುಕೊಂಡು ಮುಂದೆ ನೇತೃತ್ವ ಕೊಡೋದಿದ್ರೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಮಾಡುವಂಥದ್ದು ಅವರದ್ದು ಅಭ್ಯಾಸ. ಒಟ್ಟಿಗಿದ್ದವರೇ ಅದನ್ನು ಮಾಡಿರುವುದು ಅಂತ ಹೇಳುವಂಥದ್ದೇ ಹೆಚ್ಚು ಅಭ್ಯಾಸ. ಈಗ ಇದು ನನಗೆ ಗೊತ್ತಿದ್ದ ಪ್ರಕಾರ 6ನೇದೋ 7ನೇದೋ ಮನೆ ಇದು ಈ ರೀತಿಯಲ್ಲಿ ಆಗ್ತಾ ಇರುವಂಥದ್ದು. ಒಂದು ಆ ಗುಣ ಬರಲಿಕ್ಕೆ ಕಾರಣ ಒಂದು ಧೈರ್ಯದಿಂದ ಹೇಳಬಹುದಾದದ್ದು ಯಾಕೆ ಅಂತ ಹೇಳಿದ್ರೆ ಅವರು ಸಂಘದ ಸ್ವಯಂ ಸೇವಕ. ತನ್ನ ಸಣ್ಣ ವಯಸ್ಸಿನಲ್ಲೇ ಶಾಖೆಗೆ ಬಂದು ಶಾಖೆಯ ಒಂದು ಆಟ ಆಡ್ತಾ ತಗೊಂಡಂಥ ಸಂಸ್ಕಾರದಲ್ಲಿ ಸಮಾಜದಲ್ಲಿ ನಾನು ಏನಾದರೂ ಮಾಡಬೇಕು ಅಂತ ಹೇಳುವಂಥದ್ದು ಸಹಜವಾದ ಚಿಂತನೆ, ತೋರಿಕೆಯ ಚಿಂತನೆ ಅಲ್ಲ. ಮನೆ ಕಟ್ಟಿಕೊಡಬೇಕಾದರೂ ಕೂಡ ತೋರಿಕೆಯ ಮನೆ ಕಟ್ಟಿಕೊಡುವಂಥದ್ದಲ್ಲ, ವಾಸಕ್ಕೆ ಯೋಗ್ಯವಾದಂಥ ಮನೆ ಕಟ್ಟಿಕೊಡಬೇಕು. ಮತ್ತು ಅದಕ್ಕೆ ಏನು ಖರ್ಚು ಬರ್ತದೆ, ಖರ್ಚು ಎಷ್ಟು ಬರ್ತದೆ, ಕೈಯಲ್ಲಿ ಹಣ ಇದೆಯಾ ಅದು ಆಮೇಲೆ ನೋಡೋಣ, ಮಾಡಿಕೊಡೋದು ಭಾಳ ಮುಖ್ಯ ಅಂತ ಹೇಳುವಂಥ ಚಿಂತನೆ ಇಟ್ಕೊಂಡ ಕಾರಣ ಸಮಾಜದ ಒಂದು ವೇದನೆಯನ್ನು ಅರಿತುಕೊಂಡು ಸಂವೇದನಾಶೀಲತೆಯನ್ನು ಇಟ್ಕೊಂಡಿರುವಂಥ ಶಾಸಕರು ವೇದವ್ಯಾಸ ಕಾಮತ್ರು. ಇವತ್ತು ರಮೇಶ್ ಕಂಠೀರ್ ಇರ್ಬೋದು, ನಮ್ಮ ಶಾಸಕರು ಇರ್ಬೋದು, ನಮ್ಮ ಎಲ್ಲ ಕಾರ್ಯಕರ್ತರು ನಾವು ಈ ರೀತಿ ಬೆಳಿಬೇಕಾದ್ರೆ, ಈ ಸಮಾಜದಲ್ಲಿ ನಮ್ಗೆ ಗೌರವ ಸಿಗಬೇಕಾದ್ರೆ ಇದಕ್ಕೆ ಮುಖ್ಯ ಕಾರಣ ಹೇಳಿದರೆ ಸಂಘ ರಾಷ್ಟ್ರೀಯ ಸ್ವಯಂ ಸಂಘ. ನಾವು ಯಾವತ್ತೂ ಮಾಡಲಿಕ್ಕಿಲ್ಲ ಅದನ್ನೆಲ್ಲ. ಎಲ್ಲ ಕಡೆ ನಮಗೆ ಗೌರವ ಸಿಗ್ತದೆ, ನಮ್ಮನ್ನು ಮಾತಾಡ್ತಾರೆ, ನಮ್ಮ ವೇದಿಕೆ ಕೂತ್ಕೊಳ್ತಾರೆ, ಪೇಪರಲ್ಲಿ ನಮ್ಮ ಹೆಸರು ಬರ್ತದೆ. ಇದೆಲ್ಲವೂ ಸಂಘ ಕೊಟ್ಟ ಶಿಕ್ಷಣ ನಮಗೆ. ಒಬ್ಬ ವ್ಯಕ್ತಿ ಹೇಗೆ ಬೆಳಿಬೇಕು ಸಂಘದಲ್ಲಿ, ಸಮಾಜದಲ್ಲಿ ಅನ್ನುವಂಥ ತಿಳಿಸ್ಕೊಟ್ಟಿದೆ. ಸಂಘದ ಹಿರಿಯರು ಮಾತು ಹೇಳಿದ್ದಾರೆ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವದ್ದು ಹೇಳಿ. ಆ ಸಂಘದ ಹಿರಿಯರು ಏನು ಹೇಳ್ಕೊಟ್ಟಿದ್ದಾರೆ ಆ ರೀತಿ ನಡೆಯುವಂಥ ಒಬ್ಬ ಶಾಸಕರಿದ್ರೆ ನಮ್ಮ ವೇದವ್ಯಾಸ ಕಾಮತ್ರು. ಬಂಟ್ವಾಳ ತಾಲೂಕು ಸರಪಾಡಿದ ಶ್ರೀ ಶರಬೇಶ್ವರ ದೇವಸ್ಥಾನಡು ವರ್ಷದ ಜಾತ್ರೆ ಫೆಬ್ರವರಿ 5 ದಿನದಿಂದ നടത്തുന്നിത്തത്. ಅಂಗರಿ ರಾತ್ರಿ ಚಂದ್ರಗ್ರಹಣ ಬುಡ್ನೇರ್ದು ಬೊಕ್ಕ ದೇವರಿಗೆ ಕಲಶಾಭಿಷೇಕ ಮಲ್ತದು. ಪಿರ ಕೊಡಿ ಏರಾದು ಮಲ್ಲತೀರ್ದ ಉಚ್ಚಯ ನಡಪಾಯರು. ಬಂಟ್ವಾಳ ತಾಲೂಕು ಸರಪಾಡಿದ ಶ್ರೀ ಶರಬೇಶ್ವರ ದೇವಸ್ಥಾನಡು ವರ್ಷದ ಜಾತ್ರೆ 5 ದಿನದಿಂದ നടത്തുന്നിത്തത്. 4 ದಿನ ಅಂಗಾರೆ ತೀರ್ದ ಮಲ್ಲ ಉಚ್ಚಯ ಆಟಣೆ ಆದಿತ್ತದು. ವರ್ಕಾಡಿ ದಿನೇಶ್ ಕೃಷ್ಣ ತಂತ್ರಿಯರ ಮಾರ್ಗದರ್ಶನಡು ಕ್ಷೇತ್ರದ ಪೂಜೆ ಮಲ್ಪನ ಶಂಕರನಾರಾಯಣ ಹೊಳ್ಳ ಬೊಕ್ಕ ಜಯರಾಮ ಕಾರಂತಿರಿತ್ತದು ಧಾರ್ಮಿಕ ವಿಧಿವಿಧಾನಗಳು നടത്തുന്നുണ്ട്. ಚಂದ್ರಗ್ರಹಣದ ದಿನ ನಡೆದವರ ದೇವರಿನ ತೇರಿಡಿದು ಜಪುಡಾದು ಕೊಡಿಜಾದು ಗ್ರಹಣ ಶಾಂತಿ ಹೋಮ ನಡಪಾದಿತ್ತದು. ಬಯ್ಯ ಪೊರ್ತು ಕಂತನಗ ಗ್ರಹಣ ಬುಡ್ನೆಡ್ದವರ ದೇವರಿಗೆ ಕಲಶಾಭಿಷೇಕ ಮಲ್ತದು. ಪಿರ ಕೊಡಿ ಏರಾದು ರಥ ಕಲಶಾದು ದೇವರು ತೇರು ಏರ್ದು ಜಾತ್ರೆ நடத்துண்டு. ಶಾಂತಿ ಗುಡ್ಡೆಡು ಧರ್ಮದೈವ ಲೆಕ್ಕ ಸಿರಿಗೆ ಕಲಶಾಭಿಷೇಕ ಮಲ್ತದು ನೇಮ நடத்துண்டு. ದೈವ ವಲಸರಿ ಜತ್ತದು ದೈವ ದೇವರನ್ನ ಭೇಟಿಯಾದು ಮಲ್ಲ ತೀರ್ದ ಉಚ್ಚೆ நடத்துண்டு. ಊರ ಪರ ಊರ ಭಕ್ತರು ಸೇರ್ದು ತೇರು ಇತ್ತೇರು. ಜಾತ್ರೋತ್ಸವ ಸಮಿತಿ ಗುರುಕಾರ್ಯರು ವಿಜಯ ವಿ ಕೋಟ್ಯನ್, ಮುಕ್ತೇಶ್ವರರೈನ ಉಮೇಶ್ ಆಳ್ವ ಕೊಟ್ಟುಂಜ, ವಿಠಲ ಎಂ ಆರ್ಮುಡಿ, ಚಂದ್ರಶೇಖರ ಶೆಟ್ಟಿ ಹೊಳ್ಳರಗುತ್ತು, ದಯಾನಂದ ಪೂಜಾರಿ ಕೋಡಿ, ಕುರಗಪ್ಪ ಗೌಡ ಪಠಣ, ಸುರೇಂದ್ರ ಪೈ ಸರಪಾಡಿ, ಗಿರಿಧರ ನಾಯ್ಕ್ ಮಠದ ಬೊಟ್ಟು ಬೊಕ್ಕ ದಯಾವತಿ, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಎಂಎಸ್ ಶೆಟ್ಟಿ ಸರಪಾಡಿ, ಕಾರ್ಯ ಗುರುಕಾರ್ಯರು ಜಗನ್ನಾಥ ಚೌಟ ಬದಿಗುಡ್ಡೆ, ಗಿರೀಶ್ ನಾಯ್ಕ್, ಚೇತನ್ ದೇವಾಡಿಗ ಈ ಪೊರ್ತುರು ಇತ್ತೇರು.
ಕಾಪು ಮಾರಿಯಮ್ಮನ ಪಿರ ಬುಲಿಚಿಡ್ದು ಬೊಕ್ಕ ಕಾಪು ಯಾತ್ರೆ ಮಲ್ಪನ ಜಾಗೆ ಆತರಂದು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಬಂತೇರು. ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಮಾತೃವೈಭವ ಮುಗಿತಲ ಧಾರ್ಮಿಕ ಸಭೆಟ್ ಆರ ಆಶೀರ್ವಚನ ಕೊರಿಯರು. ಉಡುಪಿ ಜಿಲ್ಲೆ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಡು ಪಿರ ಪ್ರತಿಷ್ಠಿತ ವರ್ಷಾಚರಣೆಡು ಮಾತೃವೈಭವ ಮೂಜಿ ದಿನದ ಕಾರ್ಯಕ್ರಮಟು ಅಕೇರಿಗೆ ಮುಗಿತಲ ಧಾರ್ಮಿಕ ಸಭೆ ನಡೆತಂಡು. ಅಭಿವೃದ್ಧಿ ಸಮಿತಿ ಒತ್ತು ಗುರ್ಕಾರರು ಕಾಪು ದಿವಾಕರ ಶೆಟ್ಟಿ ಎದುಕೊಂಡಿರು ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ರೇತದು ನವದುರ್ಗ ಲೇಖನ ಯಜ್ಞ ಸಮಿತಿದ ಗುರ್ಕಾರ್ಯರು ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಗುರ್ಕಾರ್ಮಿಡು ಮಹಾದಾನಿ ಆನಂದ ಎಂ ಶೆಟ್ಟಿ ಕಾರ್ಯಕ್ರಮ ಉದಿಪನ ಮಲ್ತೇರು. ಆನಂದ ಎಂ ಶೆಟ್ಟಿ ಪಾತಿರ್ತು ಕಾಪುದ ಅಮ್ಮನ ಸನ್ನಿಧಿಡು ಸೇವೆ ಕೊರಪನವು ನಂಗೆ ಮಾತಾ ತಿಕ್ಕಿನ ಸೌಭಾಗ್ಯ ಅಂತ ಪಂಡಿರು. ಪ್ರಧಾನ ತಂತ್ರಿ ವಿದ್ವಾನ್ ಕುಮಾರಗುರು ಕೊರಂಗ್ರಪಾಡಿ ಮಾತೃವೈಭವ ಉಚ್ಚೇದ ಮಹತ್ವ ತಿರುಪಾರು. ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕುರಿದು ದೇವಸ್ಥಾನಲು ಊರುಗು ಹೃದಯ ಇತ್ತನಂಚ ಉಂಡು ಕಾಪುದ ಮಾರಿಯಮ್ಮನ ಬುಳಿಚಿಲಿಡಿದು ಬೊಕ್ಕ ಕಾಪು ಯಾತ್ರೆ ಮಲ್ಪನ ಜಾಗೆ ಆತನಂದು ಪಂಡಿರು. ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ, ದುಂಬುದ ಶಾಸಕರು ಲಾಲಾಜಿ ಆರ್ ಮೆಂಡನ್, ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ಕೆ ವಾಸುದೇವ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ನಡಿಕೆರೆ ರತ್ನಾಕರ ಶೆಟ್ಟಿ, ಬೊಂಬೈ ಹೈಕೋರ್ಟ್ ವಕೀಲರು ಮಹೇಶ್ ಕೋಟ್ಯಾನ್, ಯುಎಇ ಸಮಿತಿ ಗುರುಕಾರ್ಯರು ವಕ್ವಾಡಿ ಪ್ರವೀಣ್ ಶೆಟ್ಟಿ, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಮಲ್ಲಿಕಾ ಪಿ ಪಕ್ಕಳ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರುಕಾರ್ಯರು ಮಟ್ಟ ರತ್ನಾಕರ ಹೆಗ್ಡೆ, ಪುರಸಭೆ ಮುಖ್ಯಾಧಿಕಾರಿ ಎನ್ಎಂ ಮೇಸ್ತಂ, ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ಗುರುಕಾರ್ಯರು ಸೂರ್ಯಕಾಂತ್ ಜಯಸುವರ್ಣ, ಜಿಲ್ಲಾ ಪಂಚಾಯತ್ ದುಂಬುದ ಗುರ್ಕಾರ್ಯರು ಬಿಎನ್ ಶಂಕರ ಪೂಜಾರಿ ಇಂಜ ಬೇತೆ ಬೇತೆ ವಲಯದ ನಾಯಕರು ಸಮಿತಿನ ಪದಾಧಿಕಾರಿಗಳು ಕಾರ್ಯಕ್ರಮಟು ಪಾಲ್ಗೊಂಡಿರು. ಮಾಧವಾರ್ ಪಾಲನ್ ಸೊಲ್ಮೆ ಸಂದಯರು ಸತೀಶ್ ಶೆಟ್ಟಿ ಗುಡ್ಡೆಚ್ಚಿ ಕಾರ್ಯಕ್ರಮ ಸುಧಾರಿತ ಕೊರಿಯರು. ಒಂದು ಗ್ರಾಮ ಉದ್ಧಾರ ನಾಡ ಅಥವಾ ಆ ರಾಜ್ಯ ಉದ್ಧಾರ ನಾಡ ಆ ದೇವಸ್ಥಾನ ಆ ಜನಕುಲು ಅಲ್ತ ಪುರೋಹಿತರು ಅಲ್ತ ವ್ಯವಸ್ಥಾಪಕರು ಅಗಲೆಂತೂ ನಾಡ ಗೊತ್ತಾಂಬಳಿ ಈ ಗ್ರಾಮ ಎಡ್ಡೆನ್ನು ನಿಗಲೆಗೆ ಕಾಣಲಾಕದ ದೇವರನ್ನ ಗಂಟೆ ಕೇಣ ನಾಡ ಆತ್ಮಲ್ಲ ಪುಣ್ಯ ಆತ್ಮಲ್ಲ ಭಾಗ್ಯ ಓಲಜ್ಜಿ. ನಮ್ಮ ಇನ್ನು ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮ ಉರಿಯೋಡ ನಾಡ ನಮ್ಮ ಸಾಧು ಸಂತರು ಮೇನ್ ಪುರೋಹಿತರ ಪೂಜಾ ಮಲ್ಪನೆ ಏನಾಡ್ಪಾರು ಸರ್ವೇ ಜನ ಸುಖಿನೋ ಭವಂತು. ಇಡೀ ಪ್ರಪಂಚದ ಲೋಕಲ್ ಎಡ್ಡೆ ಆಡಿದ್ರು ಎಂಕನಿಗಲು ದೊಡ್ಡ ಕೊಲ್ಲೆ ಏನನ್ನು ಎಡ್ಡೆ ಮಲ್ಪನೆ ಬೇಲ ಮಾಡ್ಬಿಡ್ತಾರೆ. ಬ್ರಹ್ಮನ ಶಕ್ತಿಯನ್ನು ಪಡ್ಕೊಂಡ ದೇವಿಯನ್ನು ಬ್ರಾಹ್ಮಿ ಅಂತ ಕರೀತಾರೆ. ಮಾಹೇಶ್ವರ ಈಶ್ವರನ ಶಕ್ತಿಯನ್ನು ಪಡ್ಕೊಂಡಂತಹ ದೇವಿಯನ್ನು ಮಾಹೇಶ್ವರಿ ಅಂತ ಕರೀತಾರೆ. ಕುಮಾರ ಸ್ಕಂದನ ಶಕ್ತಿಯನ್ನು ಪಡ್ಕೊಂಡ ದೇವಿಯನ್ನು ಕೌಮಾರಿ ಅಂತ ಕರೀತಾರೆ. ವಿಷ್ಣುವಿನ ಶಕ್ತಿಯನ್ನು ಪಡ್ಕೊಂಡಂತಹ ದೇವಿಯನ್ನು ವೈಷ್ಣವಿ ಅಂತ ಕರೀತಾರೆ. ವರಾಹನ ಶಕ್ತಿಯನ್ನು ಪಡ್ಕೊಂಡ ದೇವಿಯನ್ನು ವಾರಾಹಿ ಅಂತ ಕರೀತಾರೆ. ಮತ್ತು ಇಂದ್ರನ ಶಕ್ತಿಯನ್ನು ಐಕ್ಯಗೊಳಿಸಿದಂತಹ ದೇವಿಯನ್ನು ಮಾಹೇಂದ್ರಿ ಅಂತ ಕರೀತಾರೆ. ಕೊನೆಗೆ ಕಾಳಿಯ ಶಕ್ತಿಯನ್ನು ಪಡ್ಕೊಂಡ ದೇವಿಯನ್ನು ಚಾಮುಂಡ ಅಂತ ಕರೆದಿದ್ದಾರೆ. ಹೀಗೆ 9 ದೇವತೆಗಳ ಅಂಶವನ್ನು ಪಡ್ಕೊಂಡ ದೇವಿಯನ್ನು ನಿನ್ನೆಯ ದಿವಸ ಸಂಕಲ್ಪಿಸಿ ಅಗ್ನಿಯಲ್ಲಿ ಆಹುತಿ ಕೊಟ್ಟು ಆ ದೇವರ ಚೈತನ್ಯವನ್ನು ಒಳಗಡೆ ಇರತಕ್ಕಂತಹ ಮಾರಿಯಮ್ಮನ ಸಾನ್ನಿಧ್ಯಕ್ಕೆ ನಾವು ಐಕ್ಯ ಮಾಡಿದ್ದೇವೆ. ಒಂದು ಊರು ಅದು ಬೆಳಗಬೇಕಾದರೆ ಅಲ್ಲಿಯ ದೇವಸ್ಥಾನ ಅದು ವೈಭವಯುತವಾಗಿ ನಡೆಯಬೇಕು. ಹೇಗೆ ಮನುಷ್ಯನ ಆರೋಗ್ಯ ಚೆನ್ನಾಗಿ ಆಗಿ ಇರಬೇಕಾದರೆ ಮೊದಲು ಅವನ ಹೃದಯ ಗಟ್ಟಿಯಾಗಿರಬೇಕು. ವೈದ್ಯರು ಬಂದು ಮೊದಲು ಪರೀಕ್ಷೆ ಮಾಡೋದು ಹೃದಯ ಬಡಿತವನ್ನು. ಅದೆಲ್ಲ ಸರಿಯಾಗಿದೆ ಹೇಳಿದರೆ ಮತ್ತೆ ಕೈಕಾಲುಗಳನ್ನೆಲ್ಲ ಪರೀಕ್ಷೆ ಮಾಡ್ತಾರೆ. ಹೃದಯವೇ ದುರ್ಬಲವಾಗಿದೆ ಅಂತೇಳಿ ಹೇಳಿದರೆ ಮತ್ತು ಯಾವ ಅಂಗವನ್ನು ಪರೀಕ್ಷೆ ಮಾಡಿಯೂ ಉಪಯೋಗ ಇಲ್ಲ. ಹಾಗೆಯೇ ಇಡೀ ಊರಿನ ಹೃದಯ ಯಾವುದಂದರೆ ದೇವಸ್ಥಾನ. ದುಮ್ಮದ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಗಿದ ಮಂತ್ರಿ ಬಿ ರಮನಾಥ್ ರೈ ಹಳೆಯಂಗಡಿದ ಪ್ರಿಯದರ್ಶಿನಿ ಕೋ ಆಪರೇಟಿವ್ ಸೊಸೈಟಿದ ಪ್ರಧಾನ ಆಫೀಸ್ಗೆ ಪೋದಿತ್ತದೆ. ಸೊಸೈಟಿದ ಬುಲೆಚಿಲ್ ಬಗೆಟ್ ಮೆಚ್ಚುಗೆ ತೆರಿಪಾದಿರು. ಬೇತೆ ಬೇತೆ ಕಡೆ ಶಾಖೆಲು ಉಪ್ಪುನ ಹಳೆಯಂಗಡಿದ ಪುದರ್ಪೋಯಿ ಸಹಕಾರಿ ಸಂಘ ಪ್ರಿಯದರ್ಶಿನಿ ಕೋ ಆಪರೇಟಿವ್ ಸೊಸೈಟಿದ ಪ್ರಧಾನ ಆಫೀಸ್ಗೆ ರಾಜ್ಯದ ದುಮ್ಮದ ಮಂತ್ರಿ ಬಿ ರಮನಾಥ್ ರೈ ಬಸದಿತ್ತದೆ. ಸೊಸೈಟಿದ ಬುಲೆಚಿಲ್ ಬಗೆಟ್ ಮೆಚ್ಚುಗೆ ತೆರಿಪಾರು. ಸೊಸೈಟಿದ ಪರವಾದ ಗುರ್ಕಾರ್ಯರು ಎಚ್ ವಸಂತ ಬೆರ್ನಾಡ್ ರಮಾನಾಥ್ ರೈಕ್ಲಿಗೆ ಶಾಲ್ ಪಾಡ್ದು ತರೆಕ್ ಪೇಟದಿದ್ದು ಮರ್ಯಾದೆ ಸಂದೇತ ಮಾಡ್ತಾರೆ.
ಈ ಪೊರ್ತುಡು ಆರು ಸೊಸೈಟಿಗೆ ಎಡ್ಡೆಪ್ ಬಯಕದು ನಂಬಿಕೆ ನಿಷ್ಠೆಲೆ ಸಹಕಾರಿ ಕ್ಷೇತ್ರನು ಈತ ಎತ್ತರ ಗುಬುಲೆ ಪಾದಂಡು ನನ್ನ ಮಿತ್ತಿಗ್ಲ ಒಂದೇನು ಕಾತೊಂದು ದುಂಬು ಪೋಲೆ ಎಂದು ಪಂಡೇರು. ಬಂಟ್ವಾಳ ಕೋ ಆಪರೇಟಿವ್ ಸೊಸೈಟಿ ಮುಖ್ಯ ಕಾರ್ಯತೋವನಾಧಿಕಾರಿ ಬೇಬಿ ಕುಂದರ್, ಬಂಟ್ವಾಳ ತಾಲೂಕು ಭೂ ಅಭಿವೃದ್ಧಿ ಬ್ಯಾಂಕ್ದ ದುಂಬುದ ಕಾರ್ಯ ಸುದರ್ಶನ್ ಜೈನ್, ಮೋಹನ್ ಕೋಟ್ಯನ್, ರಮಾನಾಥ ರೈಕ್ಲಿನ ಒಟ್ಟುಗಿತ್ತಿರು. ಪ್ರಿಯದರ್ಶಿನಿ ಸೊಸೈಟಿದ ಮುಖ್ಯ ಕಾರ್ಯತೋವನಾಧಿಕಾರಿ ಸುದರ್ಶನ್ ಪಂಜ ಸೊಲ್ಮೆ ಸಂದಾಯರು. ಶಾಂತರಾಮ್ ಶೆಟ್ಟಿ, ABCO, ಕುಡ್ಲ ಕಾವೂರು ಕೈತಲ್ದ ಕುಂಜತ ಬೈಲ್ ಕುರುಂಗಿ ಬೈಲ್ದ ಅರ್ತಿವಡಲ್ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶ ಏಪ್ರಿಲ್ 7 16 ಮುಟ್ಟಲು ನಡಪೆರೆಯುತ್ತದೆ. ಕಾರ್ಯಕ್ರಮದ ಲೆಪ್ಪೋಲೆ ಬಿಡುಗಡೆ ಮಾಡ್ತಿದ್ದಾರೆ. ಕುಡ್ಲ ಕಾವೂರು ಕೈತಲ್ದ ಕುಂಜತ ಬೈಲ್ ಕುರುಂಗಿ ಬೈಲ್ದ ಅರ್ತಿವಡಲ್ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶ ಏಪ್ರಿಲ್ 7 16 ಮುಟ್ಟಲು ನಡಪೆರೆಯುತ್ತದೆ. ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ನಡೆತದೆ. ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಲೆಪ್ಪೋಲೆ ಬಿಡುಗಡೆ ಮಲ್ತದ ಪಾತಿರ್ತದೆ. ಬ್ರಹ್ಮಕಲಶ ಪುರ್ಲುಡು ನಡಪೆರೆ ಪ್ರತಿಯೊರಿನೆಲ್ಲ ಸಹಾಯ ಸಹಕಾರ ಅಗತ್ಯ ಅಂದು ಭಿನ್ನಾಯ್ತುಂಡಿರು. ಅರ್ತಿ ಒಡಲು ವಿಷ್ಣುಮೂರ್ತಿ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ನಾರಾಯಣಮಯ್ಯ, ಆಡಳಿತ ಮುಕ್ತೇಸರಿ ಡಾಕ್ಟರ್ ನರೇಶ್ ರೈ ದೆಪ್ಪುಣಿಗುತ್ತು, ಜೀರ್ಣೋದ್ಧಾರ ಸಮಿತಿಯ ಗುರುಕಾರ್ಯರು ವಿಠಲ ಆಳ್ವ ಪರಮುಗಿರು, ಮುಕ್ತೇಸರಿ ಸದಾಶಿವರೈ, ಪ್ರಧಾನ ಕಾರ್ಯಂತರಿ ಶರತ್ ಕುಮಾರ್, ಸಮಿತಿನ ಸದಸ್ಯರು ಪೊರ್ತುಡಿತ್ತಿರು. ಭಕ್ತಿರು ಬೊಕ್ಕ ಸಂಘ ಸಂಸ್ಥೆನ ಸದಸ್ಯರು ಬ್ರಹ್ಮಕಲಶ ಅಟ್ಟಣೆದ ಕೆಲಸೊಲೆಡು ಕೈ ಜೋಡಿಸಾರು. ಅರ್ತಿವಡಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಏಪ್ರಿಲ್ 7 16 ಮುಟ್ಟ ನಡಪೆರಡು ಆಯ್ತು. ಪ್ರಯುಕ್ತ ಆಮಂತ್ರಣ ಪತ್ರಿಕೆ ಇನಿ ಬಿಡುಗಡೆ ಮಲ್ತದ ದೇವನೆದ್ದರು 7 16 ನಡಪನಂಚಿನ ಈ ಕಾರ್ಯಕ್ರಮಕ್ಕೆ ಮಾತೆಲ್ಲ ಬರೋಡು ಮಸ್ತ್ ಸೇವೆಲ ಅವಕಾಶ ಒಂದೆಟ್ಟು ತಾಮ್ರ ಶರ್ದು ಹೂವಿನ ಪೂಜೆ ಮುಟ್ಟಲ್ಲ ಬೇತೆ ಬೇತೆ ಸೇವೆ ಮಲ್ಪಲ್ಲ ಭಕ್ತಾದಿಗಳಿಗೆ ಅವಕಾಶ ಉಂಟು. ಪ್ರತಿಯೊಂದು ಇಲ್ಲದಾಗ್ಲ ಈ ವಟಾರದ ಕೊಡು ಈ ಒಂಜಿ ನಮ್ಮ ದೇವಸ್ಥಾನ ವ್ಯಾಪ್ತಿಯಿಂದ ಬಂದಂಚಿನ ಮಾತ ಇಲ್ಲದಾಗ್ಲ ಒಂದು 5,000 ರೂಪಾಯಿದ ಸೇವೆ ಮಲ್ಪೊಡು ಬಂದಂಚಿನ ಒಂಜಿ ಅವಕಾಶಲ ಅಕ್ಲೆಗುಂಡು ಈ ಒಂಜಿ ಬ್ರಹ್ಮಕಲಶ ಮಲ್ಪೊಡಾಂಡ ಅಷ್ಟಬಂಧ ಬ್ರಹ್ಮಕಲಶ ಮಲ್ಪೊಡಾಂಡ ಇಡೀ ಊರ್ದಕ್ಲು ಮಾತೆಲ್ಲ ಸೇರಿದು ಮಲ್ಲ ಎಲ್ಲಿ ಬಂದ್ಪುರದ ಆದ ಭೇದ ಭಾವ ಉಪ್ಪಂದ್ರೆ ಇನ್ನು ಈ ಕರಸೇವೆಲ್ಲ ಅವೊಂದುಂಡು ಅಂಚನೆ ಈ ಒಂಜಿ ಕಾರ್ಯಕ್ರಮದ ದೇವರನ್ನ ಒಂಜಿ ಈ ಕಾರ್ಯಕ್ರಮ ನಮ್ಮದಾದ ಸಂಕಲ್ಪ ಮಲ್ತದ ಮಾತೆಲ್ಲ ಸೇರಿದ ಒಂಜಿ ಮಲ್ಪೊಟ್ಟು ಬಂದ್ಪಂಚ ಒಂಜಿ ಸಂಕಲ್ಪ ಮಲ್ತದ ಬೇಲೆಗೆ ಜಯಿಸಿದ್ದ ಗೊಬ್ಬಲಡು ಪಾಲದೆ ತೊನ್ನಕಿನ ಮನಸ್ಸು ಹಾಳು ಬರೆಯರೆ ಸಾಧ್ಯ ಇಜ್ಜಿಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ಪ್ರಾಂತ್ಯ ಜೊತೆ ಕಾರ್ಯವಾಹ PS ಪ್ರಕಾಶ್ ಪಂತೇರೆ ಕುಡ್ಲದ ಅಡ್ಯಾರ್ ನಡತ್ನ ಸಹಕಾರ ಭಾರತದ ಗೊಬ್ಬದ ಕೂಟೋಡು ಮುಗಿತಲ ಭಾಷಣ ಮಲ್ತೇರು. ಕುಡ್ಲ ಅಡ್ಯಾರ್ದ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಕ್ರೀಡಾಂಗಣಡು ಐತಾರ ಸಹಕಾರ ಭಾರತಿ ಕುಡ್ಲ ಮಹಾನಗರ ಜಿಲ್ಲೆ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆದ ನಿಲಿಟ್ಟು ಸಹಕಾರಿ ಸಂಸ್ಥೆಗಳ ಆಡಳಿತ ಮಂಡಳಿ ಸದಸ್ಯರು ಬೊಕ್ಕ ಕೆಲಸದಾಗಲಿಗಾದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರಿ ಕ್ರೀಡೋತ್ಸವ 2026 ನಡಪಾದಿತ್ತದು. ಮುಗಿತರದ ಪೊರ್ತುಡು ಪಾಲ್ದತೊನ್ನ ಶಾಸಕರು ಡಿ ವೇದವ್ಯಾಸ ಕಾಮತ್ ಪಾತಿರುದು ಸಹಕಾರಿ ರಂಗ ಬುಲೆವೊಡು ಒಂದು ಉದ್ದೇಶದಿ ಒಂದು ಈ ಗೊಬ್ಬದ ಕೂಟ ನಡಪಾದಿರು KMF ಕ್ಯಾಂಪ್ಕೋ ಬೊಕ್ಕ ಜಿಲ್ಲಾ ಸಹಕಾರಿ ಬ್ಯಾಂಕ್ ಒಂದು ಮೂಜಿಲ ಎನ್ನ ಕ್ಷೇತ್ರಡು ಉಪ್ಪುನವು ಪೆರ್ಮೆದ ಸಂಗತಿಯಿಂದ ಪಂಡಿರು. ಮುಗಿತಲ ಇನಾಂ ಪಟ್ಟಣ ಲೇಸಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ಪ್ರಾಂತ್ಯ ಜೊತೆ ಕಾರ್ಯವಾಹ PS ಪ್ರಕಾಶ್ ಮುಗಿತಲ ಭಾಷಣ ಮಲ್ತದು. ಇಡೀ ಲೋಕುಡಿ ಯುದ್ಧದ ಪೋಡಿಕಿಡು ಉಪ್ಪನಗ ಲೋಕನು ಶಾಂತಿಡು ಕೊನಪುನ ದೇಶ ಇತ್ತಲ ಅವು ಭಾರತ ಗೊಬ್ಬಲೆಡು ಪಾಲ್ದೆ ತೊನ್ನಕಿನ ಮನಸ್ಸು ಹಾಳು ಬರೆಯರೆ ಸಾಧ್ಯ ಇಜ್ಜಿಂದು ಪಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರ ಭಾರತಿ ಕ್ರೀಡೋತ್ಸವದ ಕೂಟ ಪಂತೊಲೆಡು ಗೆಂದನಗಳಿಗೆ ಇನಾಮು ಬಿನ್ನಿರು ಪಟ್ಟಿರು. ಆಂಜಲಿನ ಕ್ರಿಕೆಟ್ ಪಂತುಡು ಮಣಿನಾಲ್ಕೂರು ಫ್ಯಾನ್ಸ್ ಒಂಜನೆ ಇನಾಮು, ಬಂಟ್ವಾಳದ ಸಮಾಜ ಸೇವಾ ಸಹಕಾರಿ ಸಂಘ 2ನೇ ಇನಾಮು ಬೊಕ ಅಳದಂಗಡಿ ಸಹಕಾರಿ ಸಂಘ 3ನೇ ಇನಾಮು ಗೆಂದಳು. ಬಲ್ಲುವೈಪಿನ ಪಂತುಡು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಮೀನುಗಾರರ ಫೆಡರೇಷನ್ 1ನೇ ಇನಾಮು, ಸಮಾಜ ಸೇವಾ ಸಹಕಾರಿ ಸಂಘ ಬಂಟ್ವಾಳ 2ನೇ ಇನಾಮು ಬೊಕ KMF ಕುಡ್ಲ 3ನೇ ಇನಾಮು ಗೆಂದಳು.
ದಕ್ಷಿಣ ಕನ್ನಡ ಒಡಿಪು ಜಿಲ್ಲಾ ಮೀನುಗಾರರ ಫೆಡರೇಷನ್ ಸಮಗ್ರ ಚಾಂಪಿಯನ್ಶಿಪ್ ಇನಾಮ್ ಗೆಂದುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಭಾರತಿ ಗುರ್ಕಾರರು ಸುಧಾಕರ್ ರೈ ಗುರ್ಕಾರ್ ಮೇದ ಪಾತ್ರ ಪಂಡಿತು ಮಾತೆರಿಕಲ ಸೊನ್ಮೆ ಸಂದಾಯರು. ಸಹಕಾರ ಭಾರತಿ ನಗರದಕ್ಲು 4 ಸರ್ತಿ ಕೂಟ ಮಲ್ಸಿದೇರು. ಜಿಲ್ಲೆ ಸುರೂದು ಸರ್ತಿ ಗೊಬ್ಬದ ಕೂಟ ನಡಪಾದನೆಂದು ಬಂದಿರು. ಜನತಾ ಬಜಾರ್ದ ಗುರ್ಕಾರರು ಪ್ರಸನ್ನ, ಸಹಕಾರ ಭಾರತಿ ರಾಜ್ಯ ಜತೆ ಕಾರ್ಯಂತ್ರಿ ಗಣೇಶನಿ, ಸಹಕಾರ ಭಾರತಿ ಕುಡ್ಲನಗರದ ಗುರ್ಕಾರರು GR ಪ್ರಸಾದ್ ಇಂಚ, ಸಹಕಾರ ಭಾರತದ ಪದಾಧಿಕಾರಿಗಳು ಮುಗಿತರಲೇಸಿರಿದ್ದೇರು. ಶ್ರೀಮತಿ ಶಾಂತ ಸೊಲ್ಮೆ ಸಂದಾಯರು. ಪ್ರಶಾಂತ್ ಶೇಟ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಸಹಕಾರ ಭಾರತಿ ಬಹಳಷ್ಟು ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತಾ ಇದೆ. ಸಹಕಾರ ಭಾರತಿಯ ವಿಶೇಷವಾದಂಥ ಚಿಂತನೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ವಿಚಾರಧಾರೆಗಳನ್ನು ಉಳಿಸ್ಕೊಳ್ತಾ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿದ ಚಿಂತನೆಯೊಂದಿಗೆ ಪ್ರಾರಂಭ ಆದಂಥ ಒಂದು ಸಹಕಾರ ಭಾರತಿ ಇನ್ನು ಮುಂದೆ ಇದೇ ರೀತಿಯ ಕ್ರೀಡೋತ್ಸವ ಇನ್ನಷ್ಟು ಯಶಸ್ವಿಯಾಗಿ ಬಹಳ ದೊಡ್ಡದಾಗಿ ಅಭೂತಪೂರ್ವವಾಗಿ ಇನ್ನಷ್ಟು ಹೊಸ ಹೊಸ ಕ್ರೀಡೆಯನ್ನು ಒಳಗೊಂಡಂತೆ ಬಹಳ ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡುವಾಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಸಹಕಾರಿ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಚಿಂತನೆಯನ್ನು ಬಿತ್ತಬೇಕು. ಅಲ್ಲಿ ಜನರ ಮತ್ತು ಸಹಕಾರಿ ವ್ಯವಸ್ಥೆಯ ಮಧ್ಯೆ ಉತ್ತಮ ಬಾಂಧವ್ಯ ಇರಬೇಕು ಅನ್ನುವಂಥ ನೆಲೆಯಲ್ಲಿ ಈ ಸಂಘಟನೆ ದೇಶದಾದ್ಯಂತ ಕೆಲಸ ಮಾಡ್ತಾ ಇದೆ. ಜನಸಾಮಾನ್ಯರ ಕಷ್ಟಕ್ಕೆ, ಜನಸಾಮಾನ್ಯರ ನೋವಿಗೆ ಸ್ಪಂದನೆ ಕೊಡುವಂಥ ಒಂದು ದೊಡ್ಡ ಅವಕಾಶ ಇರುವಂಥದ್ದು ಸಹಕಾರಿ ಕ್ಷೇತ್ರಕ್ಕೆ. ಈ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರ ಭಾರತೀಯ ಕೊಡುಗೆ ಏನು ಎನ್ನುವುದನ್ನು ನಾವು ಯೋಚನೆ ಮಾಡ್ಬೋದು. ಸಹಕಾರಿ ಕ್ಷೇತ್ರದ ಒಂದೊಂದು ಫ್ಯಾಕ್ಟ್ಸ್ಗಳು, ಒಂದೊಂದು ಸೊಸೈಟಿಗಳು ಬೇರೆ ಬೇರೆಯಾಗಿ ಇರಬಾರ್ದು. ಅವುಗಳೆಲ್ಲದರ ಮಧ್ಯೆ ಒಂದು ಒಳ್ಳೆಯ ಸುಬಾಂಧವ್ಯ ಇರಬೇಕು ಎನ್ನುವ ನೆಲೆಯಲ್ಲಿ ಸಹಕಾರ ಭಾರತಿ ಅವರನ್ನು ಜೋಡಿಸುವ ಕೆಲಸವನ್ನು ಮಾಡಿದೆ. ಇವತ್ತು ನನಗೆ ಒಂದು ಸಂತೋಷದ ಕ್ಷಣ ಎಂದರೆ ತಪ್ಪಾಗಲಾರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಈ ಹಿಂದೆ ನಗರದವರು 4 ಬಾರಿ ಮಾಡಿದ್ರು, ಇಡೀ ಜಿಲ್ಲೆಯಾದ್ಯಂತ ಮಾಡಿದ್ದು ಪ್ರಥಮ ಇದು. ಇದಕ್ಕೆ ಪೂರ್ತಿ ಸಹಕಾರ ಕೊಟ್ಟಂಥ ಎಲ್ಲ ಫ್ಯಾಕ್ಟ್ಸ್ಗಳ ಅಧ್ಯಕ್ಷರು, ಆಡಳಿತ ಮಂಡಳಿಯವರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಈ ಸ್ಪೋರ್ಟ್ಸ್ ಇಷ್ಟು ವ್ಯವಸ್ಥಿತವಾಗಿ ಆಗಲಿಕ್ಕೆ ಕಾರಣ ಇಡೀ ಮಂಗಳೂರು ನಗರದ ಸಹಕಾರ ಭಾರತೀಯ ಎಲ್ಲ ಪದಾಧಿಕಾರಿಗಳು. ಬಂಟ್ವಾಳ ತಾಲೂಕದ ಹಿಂದೂ ಯುವ ಸೇನೆ ಓಂ ಶಕ್ತಿ ಶಾಖೆ ಬೊಕ್ಕ ಓಂ ಶಕ್ತಿ ಫ್ರೆಂಡ್ಸ್ ಗ್ರಾಮೀಣಾಭಿವೃದ್ಧಿ ಕೇಂದ್ರ ಮೈಂದಾಲ ನಾವೂರ್ದ 28ನೇ ವರ್ಷಾಚರಣೆಲೆ ಕೊಡು ಕಟೀಲ್ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ಗೊಬ್ಬಾದಿರು. ಬಂಟ್ವಾಳ ತಾಲೂಕು ಮೈಂದಾಲ ನಾವೂರದ ಶ್ರೀ ಸುಬ್ರಾಯ ವಿಷ್ಣುಮೂರ್ತಿ ನಾವೂರೇಶ್ವರ ದೇವಸ್ಥಾನಡು ಮಾರ್ಚ್ 1 ಐತಾರ ಹಿಂದೂ ಯುವ ಸೇನೆ ಓಂ ಶಕ್ತಿ ಶಾಖೆ ಬೊಕ್ಕ ಓಂ ಶಕ್ತಿ ಫ್ರೆಂಡ್ಸ್ ಗ್ರಾಮೀಣಾಭಿವೃದ್ಧಿ ಕೇಂದ್ರ ಮೈಂದಾಲ ನಾವೂರ್ದ 28ನೇ ವರ್ಷಾಚರಣೆಲೆ ಕೊಡು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ಅಠಣ ಮಲ್ತಿತ್ತೇರು. ಚೌಕಿ ಪೂಜೆ ಕರಿತದು ಆಟದ ವೇಷದಕ್ಲೆಗ್ ಹಿಮ್ಮೇಳದಕ್ಲೆಗ್ ಸೇವಾ ಕರ್ತಲು ಸೇರ್ನಂಚ ಮಾತ್ರೆಗಳ ಪ್ರಸಾದ ಕೊರಿಯರು. ಮೈಂದಾಲ ನಾವೂರು ಸುತ್ತಮುತ್ತದ ಆಟದ ಅಭಿಮಾನಿಗಳು, ಕಟೀಲ್ ಕ್ಷೇತ್ರದ ಭಕ್ತರು, ಹಿಂದೂ ಯುವ ಸೇನೆ ಓಂ ಶಕ್ತಿ ಶಾಖೆ ಬೊಕ್ಕ ಓಂ ಶಕ್ತಿ ಫ್ರೆಂಡ್ಸ್ ಗ್ರಾಮೀಣಾಭಿವೃದ್ಧಿ ಕೇಂದ್ರದ ಪದಾಧಿಕಾರಿಗಳು ಸದಸ್ಯರು ಮೇಳದ ದೇವರನ್ನ ಪ್ರಸಾದ ತಂದು ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರು. ಆದಿಮಾಯೆ ನನ್ನನ್ನು ಕಾಯೇ ಮಗನೇ ಮಹೇಶ ಬಾ ಕಂದ, ಬಾ ಮಗನೇ ಬಾ. ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿಂಡು ಸೊನ್ಮೇಲೆ.